ಉಳ್ಳಾಲದ ಸಮುದಾಯ ಆರೋಗ್ಯ ಕೇಂದ್ರದ ಅವ್ಯವಸ್ಥೆಯನ್ನು ಸರಿಮನ್ಪರೆ ರಡ್ಡುವಾರದ ಗಡುವು ಕೊಂಡಲ ಅಧಿಕಾರಿಲು ಒವ್ವೆ ಸ್ಪಂದನೆ ಕೊರಂದಿನ ಕಾರಣ ಡಿವೈಎಫ್ಐ ನಿಯೋಗ ದಿಢೀರ್ ಆಸ್ಪತ್ರೆಗೆ ಬತ್ತದು ಪರಿಶೀಲನೆ ಮಂತದು ಅವ್ಯವಸ್ಥೆ ಸರಿಮಂತಿಜಿಂಡ ಅನಿರ್ದಿಷ್ಟಾವಧಿ ಧರಣಿದ ಎಚ್ಚರಿಕೆ ಕೊರ್ತುಂಡು. ಉಳ್ಳಾಲದ ಸರ್ಕಾರಿ ಆಸ್ಪತ್ರೆಗೆ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಾಣ ಆದ ವರ್ಷಲೇ ಕರೆದಿತ್ತನಲ ಮುಲ್ಪ ಕಾಯಂ ಸರ್ಕಾರಿ ವೈದ್ಯರೇ ಇಜ್ಜೆರು. ಆಪರೇಷನ್ ಥಿಯೇಟರ್ ಇತ್ತಂಡ ಅಲ್ಪ ಆಪರೇಷನ್ ನಡಪುಜಿ. ಸ್ಕ್ಯಾನಿಂಗ್, ಡಯಾಲಿಸಿಸ್, ಲ್ಯಾಬ್ ಸೆಂಟರ್ಲ ಸಿಬ್ಬಂದಿಲು ಇಜ್ಜಂದೆ ಧೂಳು ಪತ್ತದು ಬಿಕೋಪನೊಂದುಂಡು. ಮುಲ್ಪ ಇತ್ತಿನ ಶವಾಗಾರಗ್ಲ ಬೀಗ ಪಾಡ್ತಿರು. ಬಾಲಿವುಡ್ ಸ್ಟಾರ್ ಸೋನ್ಸು ದೇಣಿಗೆ ಆದ ಕೊರ್ತಿನ ಆಕ್ಸಿಜನ್ ಸಿಲಿಂಡರ್ ಮಾತ್ರ ಆಸ್ಪತ್ರೆ ಆವರಣಡು ಬೂರ್ತುಂಡು. ಸರ್ಕಾರಿ ಆಸ್ಪತ್ರೆ ಮೇಲ್ದರ್ಜೆಗೆ ಏರುದು ಇತ್ತುಂಡಲ ಮುಲ್ಪ ಜನಸಾಮಾನ್ಯರಿಗೂ ಬೋಡಾಯಿನ ಆರೋಗ್ಯ ಸೇವೆನೆ ಕೊರಂದಿನ ವಿರುದ್ಧ ಕರೀನ ತಿಂಗಳು ಡಿವೈಎಫ್ಐ ಸಮುದಾಯ ಆರೋಗ್ಯ ಕೇಂದ್ರದ ಎದುರುಡೆ ಪ್ರತಿಭಟನೆ ನಡಪದು ಇತ್ತುಂಡು. ಆನಿ ಆರೋಗ್ಯ ಅಧಿಕಾರಿಲು ರಡ್ಡುವಾರಡು ಮಾತ ಸರಿಮನ್ಪುವ ಪಂದು ಭರವಸೆ ಕೊರ್ದಿದ್ದರು. ಅಧಿಕಾರಿಲು ಅಕ್ಲಿನ ಬೇಡಿಕೆ ಈಡೇರಿಸವಂದಿನ ಕಾರಣ ಡಿಎಎಫ್ಐನ ಉಳ್ಳಾಲ ತಾಲೂಕು ಸಮಿತಿದ ಮುಖಂಡರು ಆಸ್ಪತ್ರೆಗೆ ಬತ್ತದು ಪರಿಶೀಲಿಸಿದರು. ವೈದ್ಯಾಧಿಕಾರಿ ಡಾಕ್ಟರ್ ತಾರಾ ಅರಡ ಮಾತುಕತೆ ನಡೆಸದಿನ ಮುಖಂಡರು ಶೀಘ್ರಡು ವೈದ್ಯರನ್ನ ನೇಮಕ ಬೊಕ್ಕ ಆಸ್ಪತ್ರೆದ ಮಾತ ವಿಭಾಗಲೇನು ಸಾರ್ವಜನಿಕರನ ಸೇವೆಗೂ ಮುಕ್ತ ಮಂತಿಜಿಂದ ಅನಿರ್ದಿಷ್ಟಾವಧಿ ಧರಣಿದ ಎಚ್ಚರಿಕೆ ಕೊಡ್ತಾರೆ. ಡಿವೈಎಫ್ಐ ಉಳ್ಳಾಲ ತಾಲೂಕು ಅಧ್ಯಕ್ಷರಾಯನ ರಜಾಕ್ ಮೊಂಟೆಪದವು ಪಾತೆರ್ದು ನಮ್ಮ ಕರೀನ ಸರ್ತಿ ಪ್ರತಿಭಟನೆ ನಡಪದಿನ ಬೆರಿಟೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಯನ ಸದಾಶಿವ ಉಳ್ಳಾಲ್ ಪತ್ರಿಕಾಗೋಷ್ಠಿಲೆತ್ತದು ಆಸ್ಪತ್ರೆ ಸುಸಜ್ಜಿತವಾದಿತ್ತದು ರಾಷ್ಟ್ರಡೆ ನಂಬರ್ 1 ಗುಣಮಟ್ಟ ಪಡೆತಂಡು ನೆತ್ತ ವಿರುದ್ಧ ಪ್ರತಿಭಟನೆ ಮನ್ಪುನಿಟ್ಟು ಅರ್ಥ ಇಜ್ಜಿ ಪಂದು ಪಂದಿತ್ತರ. ಸದಾಶಿವರು ನಮ್ಮೊಟ್ಟಿಗೆ ಬತ್ತದು ಆಸ್ಪತ್ರೆಯನ್ನು ಪರಿಶೀಲಿಸವಡು. ಇಡೆ ಏತು ವೈದ್ಯರು, ನರ್ಸ್, ಸಿಬ್ಬಂದಿ ಬೋರ್ಡುಂದು ಪಟ್ಟಿ ತಯಾರಿಸದು ಬೊಕ್ಕ ಈ ಆಸ್ಪತ್ರೆಗೆ ರಾಷ್ಟ್ರೀಯ ಸ್ಥಾನಮಾನ ಕೊರಡು ಪಂಡರು. ಖಾಸಗಿ ಆಸ್ಪತ್ರೆದ ಒಟ್ಟಿಗೆ ಸರ್ಕಾರಿ ಆಸ್ಪತ್ರೆದ ಒಡಂಬಡಿಕೆ ಸರಿಯತ್ತು. ಇಡೆ ಕಾಯಂ ವೈದ್ಯರು ಸಿಬ್ಬಂದಿಲೇನು ನೇಮಕ ಮನ್ಪುನ ಸರ್ಕಾರದ ಕರ್ತವ್ಯ. 15 ದಿನಟ್ಟು ನಮ್ಮ ಬೇಡಿಕೆ ಈಡೇರಿಜಿಂಡ ಕೂಡ ಆಸ್ಪತ್ರೆದ ಎದುರು ನಾಗರಿಕರೇನು ಸೇರ್ಪದು ಅನಿರ್ದಿಷ್ಟಾವಧಿ ಧರಣಿ ನಡಪವ ಪಂದು ರಜಾಕ್ ಎಚ್ಚರಿಕೆ ಕೊರಿಯರು. ನಿಯೋಗಡು ಡಿವೈಎಫ್ಐ ತಾಲೂಕು ಕಾರ್ಯದರ್ಶಿ ರಿಜಾನ್ ಹರೇಕಳ, ಉಪಾಧ್ಯಕ್ಷ ರಜಾಕ್ ಮುಡಿಪು, ನಿಕಟಪೂರ್ವ ಅಧ್ಯಕ್ಷ ರಫೀಕ್ ಹರೇಕಳ, ಕಟ್ಟಡ ಕಾರ್ಮಿಕ ಮುಖಂಡ ಇಬ್ರಾಹಿಂ ಮದಕ ಬೇತ ಕೆಲವರು ಇದ್ದರು. ಕಳೆದ 1 ತಿಂಗಳ ಮುಂಚೆ ಇಲ್ಲಿ ಒಂದು ಪ್ರತಿಭಟನೆಯನ್ನು ನಾವು ಮಾಡಿದೆವು. ಇಲ್ಲಿ ಈ ಒಂದು ಆಸ್ಪತ್ರೆಯನ್ನು ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಬೇಕು ಅಂತ ನಾವು ಡಿಮ್ಯಾಂಡನ್ನು ಇತ್ತು. ಈ ಸಮುದಾಯ ಆರೋಗ್ಯ ಕೇಂದ್ರ ವಿರೋಧವಾಗಿ ಇಲ್ಲಿಯ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನು ಕೂಡ ಮಾಡಿದೆವು. ಅದಕ್ಕೆ ಮುಂಚಿತವಾಗಿ ಇಲ್ಲಿಯ ಅಧಿಕಾರಿಗಳಿಗೆ ಮತ್ತು ಇಲ್ಲಿಯ ಶಾಸಕರ ಗಮನಕ್ಕೂ ಕೂಡ ನಾವು ತಂದಿದ್ದೆವು. ಆದರೆ ಕಳೆದ 1 ತಿಂಗಳುಗಳಿಂದ ನಾವು ಇಲ್ಲಿಗೆ ದಿನ ಬಂದು ಇಲ್ಲಿಯ ವ್ಯವಸ್ಥೆಗಳನ್ನು ಸರ್ಚ್ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ವ್ಯವಸ್ಥೆಯನ್ನು ಸರಿಯಾಗಿ ಸಮರ್ಪಕವಾಗಿ ಮಾಡುವುದರಲ್ಲಿ ಕಳೆದ 1 ತಿಂಗಳ ಮುಂಚೆ ನಮಗೆ 2 ವಾರದ ಗಡುವು ಕೊಟ್ಟಿದ್ದರು. ಆ ಪ್ರತಿಭಟನೆ ನಂತರ ಈಗ 1 ತಿಂಗಳಾಗಿದೆ. ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡುವುದರಲ್ಲಿ ವಿಫಲತೆಯಾಗಿದೆ. ಮುಖ್ಯವಾಗಿ ನಾವು ಹೇಳುವಂಥದ್ದು, ಈಗ DH ಅವರನ್ನು ಕೂಡ ಸಂಪರ್ಕಿಸಿದೆವು. ಇಲ್ಲಿರುವ ಇನ್ಚಾರ್ಜರವರಲ್ಲಿ ಕೂಡ ಮಾತಾಡಿದೆವು. ಅವರು ಆಗ್ತಾ ಉಂಟು ಅಂತ ಖಾಲಿ ಭರವಸೆ ಕೊಡುವುದನ್ನು ಹೊರತು ಬೇರೆ ಯಾವುದನ್ನು ಕೂಡ ಎಲ್ಲವನ್ನು ವಿಫಲವಾಗಿದ್ದಾರೆ. ಮತ್ತು ಇಲ್ಲಿಯ ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಇಲ್ಲಿಯ ಕೆಲವು ಹೇಳ್ಕೊಂಡ ಲೀಡರ್ಸ್ನವರಾಗಿರ್ಬೋದು, ಬೇರೆ ಬೇರೆ ಅವರ ಹೇಳುವ ಪ್ರಕಾರ ಇಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿದ್ದು. ಈಗ ಡಯಾಲಿಸಿಸನ್ನು ಅಲ್ಲಿಯ ಇದು ನೋಡಿದ್ದೇವೆ ನಾವು ಘಟಕವನ್ನು. ಬೇರೆ ಬೇರೆ ಎಲ್ಲ ಏನೆಲ್ಲ ಆಗಿದೆ ಅಂತ ನಾವು ನೋಡುವಾಗ ಯಾವುದೇ ಕೂಡ ಫೆಸಿಲಿಟಿ ಆಗಿಲ್ಲ. ಈಗ ಸದಾಶಿವಲಾಲ್ ಅವರಿಗೆ ನಾವು ಹೇಳುವಂಥದ್ದು ಇಷ್ಟೇ, ನೀವು ರಾಜಕೀಯ ಮಾಡುವಾಗ ಇಲ್ಲಿ ಬರುವಂಥ ರೋಗಿಗಳು ಬಡಪಾಯಿ ರೋಗಿಗಳು. ನಮ್ಮ ಡಿಮ್ಯಾಂಡ್ಸ್ ಏನಿದೆ ಅಂತ ನಾವು ಇಲ್ಲಿ ರಾಜಕೀಯ ಮಾಡಲಿಕ್ಕೆಯೋ ಅಥವಾ ಬೇರೆ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಲ್ಲ. ಇಲ್ಲಿ ಬಡ ರೋಗಿಗಳಿಗೆ ಬರುವಾಗ ನಮಗೆಲ್ಲರಿಗೂ ಒಂದು ಆಸೆ ಉಂಟು. ಇಲ್ಲಿ ಸರಿಯಾದ ಫೆಸಿಲಿಟಿ ಇರಬೇಕು, ಸರಿಯಾದ ಮೆಡಿಸಿನ್ ಸಿಗಬೇಕು, ವೈದ್ಯರು ಇರಬೇಕು, ಡಾಕ್ಟರ್ ಎಲ್ಲರೂ ಇರಬೇಕು ಅಂತ ನಮ್ಮ ಆಸೆ ಉಂಟು. ಆ ಆಸೆಯ ಈಡೇರಿಸೋಕ್ಕೋಸ್ಕರ ನಾವು ಇವತ್ತು ಇಷ್ಟು ಜನರು ಸೇರಿದ್ದೇವೆ. ಕಳೆದ ಪ್ರತಿಭಟನೆಯಲ್ಲೂ ಕೂಡ ಮಾಡಿದ್ದೇವೆ. ನೀವು ಮಾಡುತ್ತಿರುವಂಥದ್ದು ನಮ್ಮ ಸಂಘಟನೆಯ ಮೇಲೆ ಗೂಬೆ ಕೂರಿಸುವಂಥದ್ದು, ಪ್ರತಿಭಟನೆ ಮಾಡುವುದು ಅದೆಲ್ಲ ಸರಿಯಲ್ಲ ಹಾಗೆ ಅಂತ ನಿಮ್ಮ ಹೇಳಿಕೆ ಉಂಟು. ಮತ್ತು ಇನ್ನೊಂದು ನೀವು ಹೇಳಿದ್ದೀರಿ, ಇದು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ನಂಬರ್ 1 ಆದಂಥ, ಭಾರತದಲ್ಲಿ ನಂಬರ್ 1 ಆದಂಥ ಆರೋಗ್ಯ ಕೇಂದ್ರ ಅಂತ. ನೀವು ಇಲ್ಲಿ ಒಮ್ಮೆ ಬಂದು ನೋಡಿ, ಯಾವ ನಂಬರ್ 1ಗೆ ನೀವು ಪದವಿಯನ್ನು, ನೀವು ಯಾವ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ ಅಂತ ಅದನ್ನು ನೀವು ಹೇಳುವಾಗ ಒಮ್ಮೆ ನಮ್ಮ ಜೊತೆ ಇವತ್ತು ಬರಬೇಕು. ಬಂದು ನಿಮ್ಮದೇ ಒಂದು ನಿಯೋಗ ಬಂದು ನೀವು ಅಲ್ಲಿ ಇಡೀ ಒಂದು ನೋಡಿ, ಆಗ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ ಇಲ್ಲಿ ಏನೆಲ್ಲ ಫೆಸಿಲಿಟಿ ಉಂಟು, ಏನೆಲ್ಲ ಆಗಬೇಕಿತ್ತು, ಎಷ್ಟು ಡಾಕ್ಟರ್ಸ್ ಇರಬೇಕು, ಎಷ್ಟು ಅಲ್ಲಿ ಸಿಸ್ಟರ್ಸ್ನವ್ರು ಇರಬೇಕು, ಎಲ್ಲವನ್ನು ಒಮ್ಮೆ ತಾಳವಾಗಿ ನೀವು ನೋಡಿಕೊಳ್ಳಿ, ಆಗ ನಿಮಗೆ ಗೊತ್ತಾಗ್ತದೆ. ಮತ್ತು MLA ನಾವು ಇಲ್ಲಿ ಈಗ ಇರುವಂಥದ್ದು ಇವರು ಗುತ್ತಿಗೆ ಆಗಿ ಇವರಿಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಯಾಣಪ್ಪಯ್ಯ ಅವರಿಗೆ. ಅವರ ಸಿಸ್ಟರ್ಸ್ನವರು, ಅವರ ಡಾಕ್ಟರ್ಸ್ನವರು ಒಂದೊಂದು ಬರ್ತಾ ಇದ್ದಾರೆ ಈಗ ನೋಡುವಾಗ.
ಮತ್ತು ಅವರಿಗೆ ಕೊಟ್ಟದ್ದು ಕೂಡ ಸರಿಯಾಗಿಲ್ಲ. ನಾವು ಹೇಳುವಂಥದ್ದು ಏನಿದ್ರೂ ಕೂಡ ಸರ್ಕಾರದ ಅಡಿಯಲ್ಲೇ ಬರುವಂತಹ ಡಾಕ್ಟರ್ಸ್ನವರಾಗಿರ್ಬೋದು, ಸಿಸ್ಟರ್ಸ್ನವರಾಗಿರ್ಬೋದು, ಅವರದ್ದೇ ಬಂದು ಮಾಡಿದರೆ ಉತ್ತಮ. ಮತ್ತು ಅವರಿಗೆ ಟೈ ಅಪ್ ಮಾಡಿಕೊಂಡು ಮಾಡುವುದು ಅದು ಸರಿಯಾದ ವ್ಯವಸ್ಥೆ ಅಲ್ಲ. ಸರ್ಕಾರದ ಅದೊಂದು ದೊಡ್ಡ ವೈಫಲ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ.